ಸಂತೋಷ ಅಂತ. ನಾನು ನಮ್ಮ ಮನೆ ಕರ್ಕೊಂಡ್ಬಂದಿದ್ದೆ. ನನ್ನಪ್ಪ ಬೇಕಿ ಸುರೇಶ್, ಅವರು ಅಗ್ರಿಕಲ್ಚರಿಸ್ಟ್, ಮತ್ತೆ ಅಮ್ಮ ಜೈಲು ಕೆಲಸ ಸರ್. ನನಗೆ 2025 ಸೆಕೆಂಡ್ ಸೊ ಸ್ಟೇಟಿಗೆ 7, ಆಮೇಲೆ ತಾಲೂಕಿಗೆ ಸೆಕೆಂಡ್ ರ್ಯಾಂಕ್ ಬಂದಿದೆ. ಬಯಾಲಜಿ ಮತ್ತು ಮ್ಯಾಥ್ಸ್ ಅಲ್ಲಿ 100 ಬಂದಿದೆ, ಫಿಸಿಕ್ಸ್ ಅಲ್ಲಿ 96, ಕೆಮಿಸ್ಟ್ರಿ ಅಲ್ಲಿ 99, ಸಂಸ್ಕೃತದಲ್ಲಿ 100 ಬಂದಿದೆ, ಇಂಗ್ಲಿಷ್ ಅಲ್ಲಿ 98 ಬಂದಿದೆ. ಪೇರೆಂಟ್ಸ್ ಅಲ್ಲಿ ತುಂಬಾ ಸಪೋರ್ಟ್ ಮಾಡ್ತೀನಿ. ನಾನು 90 ಜಾಸ್ತಿ ಅಮ್ಮ ಅವ್ರಿಗೆ ಎಷ್ಟು ಆಗ್ತಿತ್ತು ಅಷ್ಟು ಓದಿರ್ತಿದ್ರು ನಾನು. ಬಯಾಲಜಿ ತುಂಬಾ ಟೆಕ್ಸ್ಟ್ ಬುಕ್ ಓದಲಿಕ್ಕೆ ತುಂಬ ಮ್ಯಾಕ್ಸಿಮಮ್ 2:30 ತನಕ ಓದುತ್ತಿದ್ದೆ. ರಾತ್ರಿ 2:30 ವರೆಗೆ ಬೆಳಗ್ಗೆ ಇರೋದು ಸ್ವಲ್ಪ ಕಾಲೇಜ್ ಸಪೋರ್ಟ್ ಇತ್ತು. ಟೀಚರ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಿದ್ರು, ಎಂಕರೇಜ್ ಮಾಡ್ತಿದ್ರು, ಡೌಟ್ ಇದ್ರೆಲ್ಲ ಸಾಲ್ವ್ ಮಾಡ್ತಿದ್ರು. ಮತ್ತೆ ಅಣ್ಣ ಸಹ ತುಂಬಾ ಸಪೋರ್ಟ್ ಮಾಡ್ತಿದ್ರು. ಅದೇ ಮತ್ತೆ ನನಗೆ 10th ಅಲ್ಲಿ ಎಂತ ಮಾಡ್ಲಿಕ್ಕೆ ಆಗಿಲ್ಲ, ಅದನ್ನು ಸೈಡ್ ಮಾಡ್ಲಿಕ್ಕೆ 10th ಅಲ್ಲಿ ಓದಿದ್ದು. ಅಲ್ಲಿ ಎಷ್ಟು ಮಾರ್ಕ್ಸ್ ಇತ್ತು? 597 ನಿಮ್ದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತಾ? ಜಾಸ್ತಿ ಇತ್ತು, ಬಟ್ ಅಲ್ಲಿ ಬರಲಿಲ್ಲ. ಅದಕ್ಕೆ ಇಲ್ಲಿ ಮಾಡ್ಬೇಕಾಗಿತ್ತು. ಸ್ವಲ್ಪ ಆಯ್ತು. ಫ್ಯೂಚರ್ ಅಲ್ಲಿ ಏನು ಮಾಡ್ಬೇಕಂತಿದ್ದೀರಿ? ಸ್ವಲ್ಪ ಕನ್ಫ್ಯೂಷನ್ಸ್ ಡಿಸೈಡ್ ಮಾಡಬೇಕು.